ಯೂಟ್ಯೂಬ್ ಪೇಮೆಂಟ್ ಬಂತು ನೋಡಿ. ಅಂದರೆ ಯಾರೆಲ್ಲ ಫಸ್ಟ್ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಕರೆಕ್ಟಾಗಿ ಈಗಲೇ ಬೇಗ ಬೇಗ ಪಟಪಟ ಅಂತ ಶುರು ಮಾಡಿಬಿಡಿ. ಯಾಕೆಂದರೆ ಯೂಟ್ಯೂಬ್ ಅಂದರೆ ಕೇವಲ ವಿಡಿಯೋ ಮಾಡಿಬಿಟ್ಟು ಬಿಡೋದಷ್ಟೇ ಅಲ್ಲ, ಅದು ಎಡಿಟಿಂಗ್ ಇರುತ್ತೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಂದು ಎಷ್ಟು ಚೆನ್ನಾಗಿ ತಮ್ನೇಲೆಲ್ಲ ಹಾಕಿಬಿಟ್ಟು ಎಷ್ಟು ಚಂದ ಮಾಡಿರ್ತಾರೆ. ದಯವಿಟ್ಟು ಅವ್ರದ್ದು ನೋಡಿ. ನನಗೆ ಹೆಮ್ಮೆಯ ವಿಷಯ, ಯಾವುದೇ ಜಾಬ್ ಮಾಡ್ದೇ ಮನೇಲೇ ಕೂತ್ಕೊಂಡು ಈ ಥರ ಒಂದು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಲ್ಲ. ಸೊ ಎಷ್ಟೋ ಅಪ್ಲಿಕೇಶನ್ ಬರ್ತವೆ. ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಬರುತ್ತೆ, ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಬರುತ್ತೆ, ಬ್ಯಾಂಕ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಒಂದು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಸೊ ಒಂದು ಸೀಕ್ರೆಟ್ OTP ಇರುತ್ತೆ ನೋಡಿ. ಇಲ್ಲಿಂದ ಶುರುವಾಗುತ್ತೆ ನಮ್ಮ ಒಂದು ಯೂಟ್ಯೂಬ್ನ ಅಮೌಂಟ್ ಅರ್ನಿಂಗ್ ಸ್ಟೇಜ್. ಇನ್ನು ಜಾಸ್ತಿ ಕೌಂಟ್ ಓಡಿರೋದು ಅದು ನನಗೆ ಒಮ್ಮೆಲೆ $60 ತಗೊಂಡೋಗಿ ನಿಲ್ಲಿಸ್ತು. $1, $2, ಒಂದೊಂದು ದಿನ $1 ಕೌಂಟ್ ಆಗ್ತಿರ್ಲಿಲ್ಲ.